ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ ಸುದ್ದಿಲು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಜನ ವಿರೋಧಿ ಕಾಯ್ದೆల ವಿರುದ್ಧ ಒಡಿಪುಡು ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ. ಕುಡ್ಲದ ಬೊಕ್ಕಪಟ್ನಡ್ ರೌಡಿ ಶೀಟರ್ ಇಂದ್ರಜಿತ್ನ ಮರ್ಡರ್ ಕಡಂದಲೆ ಶಾಂಭವಿಸುದೆಟ್ ಮುರ್ಕ್ ದಿನ 4 ಬಾಕಿ ಇತ್ತಿನ 20 ಪುನಮಿತ್ತು ಇತ್ತಿನ ತಣ್ಣೀರ್ ಬಾವಿ ಮುರ್ಕ್ ತಜ್ಞರು. ಐಎಂಎ ಕಂಪನಿ 2 ಕೋಟಿ ರೂಪಾಯಿ ಮೋಸದ ಕೇಸ್ ಜೈಲ್ ಡುಪ್ಪುನ ಮಾಜಿ ಮಂತ್ರಿ ರೋಷನ್ ಬೇಗ್ 3 ದಿನ ಸಿಬಿಐ ಪೊಲೀಸ್ ಸ್ವಾಧೀನಗು ಸಿಬಿಐ ವಿಶೇಷ ಕೋರ್ಟ್ದ ಆದೇಶ. ತೊಟ್ಟಿಲ್ಡು ಉಪ್ಪುಡಾಯಿನ 3 ತಿಂಗಳದ ಬಾಲೆ ಖಜೂದ ಡಬ್ಬಿಡ್ ರಕ್ಷಣೆ ಮಲ್ತಿನ ಸಾಮಾಜಿಕ ಕಾರ್ಯಕರ್ತರು ನಿತ್ಯಾನಂದ ಬಳಕಾಡ್ ಬಾಲಿಗ್ ಕೃಷ್ಣಾನುಗ್ರಹ ಸಂಸ್ಥೆಡ್ ತೊಟ್ಟಿಲ್ ಪಾಡ್ನ ಕಾರ್ಯಕ್ರಮ. ಇತ್ತೆ ವಾರ್ತೆದ ವಿವರ. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಜನ ವಿರೋಧಿ ಕಾಯ್ದೆల ವಿರುದ್ಧ ಕೇಂದ್ರ ಕಾರ್ಮಿಕ ಸಂಘಟನೆಲು ಗುರುವಾರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಗೂ ಲೆಪ್ಪು ಕೊಟ್ಟಿತ್ತದು ಒಡಿಪುಡ್ಲ ಸ್ಟ್ರೈಕ್ ನಡಪಾಯರು ಬೇತೆ ಬೇತೆ ಸಂಘಟನೆಲು ಪ್ರತಿಭಟನೆಡು ಪಾಲ್ದೊಂಡ. ಕೇಂದ್ರ ಸರ್ಕಾರದ ಕಾರ್ಮಿಕ ರೈತ ದಲಿತ ಜನ ವಿರೋಧಿ ಕಾಯ್ದೆಲೆನು ಪಿರದೆಪ್ಪಡೊಂದು ಒತ್ತಾಯ ಮಲ್ತದು ಕೇಂದ್ರ ಕಾರ್ಮಿಕ ಸಂಘಟನೆಲು ಅಖಿಲ ಭಾರತ ಸ್ಟ್ರೈಕ್ ಗುರುವಾರ ನಡಪಾವಂದಿತ್ತದು ಒಡಿಪುಡ್ಲ ಸ್ಟ್ರೈಕ್ ನಡಪಾಯರು. ಇನ್ಸೂರ್ ಬೇಲೆದಕ್ನ ಸಂಘದ ಪ್ರಧಾನ ಕಾರ್ಯಂತರ ಪ್ರಭಾಕರ ಬಿ ಕುಂದರ್ ಪಾತಿಡ್ದು ಎಲ್ಐಸಿನ ಸರ್ಕಾರ ಮಾರಿಯರೆ ತೋನುಂಡು ಕೇಂದ್ರ ಸರ್ಕಾರ ಕಪ್ಪು ಪಣವು ಕನತದ ಬಂಗಾರದ ಮಾರ್ಗ ಮಲ್ಪೆ ಅಂದ್ ಪಂಡು ನಿಜವಾದ್ಲ ಬಂಗಾರದ ಮಾರ್ಗ ಮಲ್ತದ ಮಾರ್ಗುಡೆ ನಡಪಂದಿನಂಚ ಮಲ್ತದೇರು ಕಪ್ಪು ಪಣವು ಕನಪಾಂದ್ ಪಂಡಿರು ಅಕ್ಲಡ ಕಪ್ಪು ಪಣವದ ಲೆಕ್ಕಲ ಇಜ್ಜಿ ಈ ದೇಶದ ಧನಲಕ್ಷ್ಮಿಯನ್ನು ಮಾರಿಯರೆ ಪಿದಾಡ್ದಿರು 5 ಕೋಟಿ ಬಂಡವಾಳ ಹೊಡೆದು ಬತ್ತಿನ ಎಲ್ಐಸಿ ಇತ್ತೆ 32 ಲಕ್ಷ ಕೋಟಿದ ಸಂಸ್ಥೆ ಅದು ಬಿಳಿದುಂಡು ಎಲ್ಐಸಿದ ಸೇವೆ ಎಂಚ ಉಂಡೊಂದು ಸಾರ್ವಜನಿಕರಿಗೂ ಗೊತ್ತುಂಡೊಂದು ಅರ್ಪಂಡಿರು. ಚಿನ್ನದಿಂದ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಇವತ್ತು ರಸ್ತೆಗಳು ಚಿನ್ನದಲ್ಲೇ ಇದೆ. ಯಾಕಂದ್ರೆ ಮೂವ್ ಆಗೋದೇ ಕಷ್ಟ ಆಗ್ತಾ ಇದೆ. ಜಿಎಸ್ಟಿ ಬಂದಾಗ ಏನ್ ಹೇಳಿದ್ರು, ಮಧ್ಯರಾತ್ರಿ 12 ಗಂಟೆಗೆ ಜಿಎಸ್ಟಿಯನ್ನ ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಟ್ಯಾಕ್ಸ್ ಇಂದಾಗಿ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾದಷ್ಟು ಫಂಡ್ ಬರ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಏನಾಗ್ತಾ ಇದೆ, ನಮ್ಮ ಮುಂದೆ ನಿಶ್ಚಲವಾದ ವಿಷಯ ನಮ್ಗೆ ಗೊತ್ತಾಗ್ತಾ ಇದೆ. ಡಿಮಾನಿಟೈಸೇಷನ್ ಇಂದ ಈ ದೇಶದ ಕಪ್ಪು ಹಣ ಎಲ್ಲವೂ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಕಪ್ಪು ಹಣ ಎಷ್ಟು ಅನ್ನೋದನ್ನ ಇವತ್ತಿಗೂ ಡಿಕ್ಲೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟೆಲ್ಲ ಹೇಳಿ ಕೂಡ ಎಲ್ಐಸಿ ಅಂತ ಸಂಸ್ಥೆಯನ್ನ ನಾವು ಇವತ್ತು ದೀಪಾವಳಿಯನ್ನು ಆಚರಿಸಿದೀವಿ. ದೀಪಾವಳಿ ದಿನ, ದೀಪಾವಳಿಯ ನೆಕ್ಸ್ಟ್ ಡೇ ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ. ನಮ್ಮ ಆಫೀಸಲ್ಲೂ ಕೂಡ ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ. ಈ ಧನಲಕ್ಷ್ಮಿ ಅಂದ್ರೆ ಈ ದೇಶದ ಆಸ್ತಿ. ಈ ದೇಶದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವ ಬಂಡವಾಳ ಬೇಕು, ಧನಲಕ್ಷ್ಮಿ ಏನ್ ಬೇಕು ಅದನ್ನ ಕ್ರೋಢೀಕರಿಸುವಂತ ಎಲ್ಐಸಿ ಇದನ್ನ ಇವತ್ತು ಮಾಡ್ತಾ ಇದ್ದಾರೆ. ಪ್ರತಿಭಟನೆಡು ಎಐಬಿಇಯದ ಹೆರಾಲ್ಡ್ ಡಿ ಸೋಜಾ, ಸಂಚಾಲಕರು ಕೆ ಶಂಕರ್, ಎಐಬಿಇಯದ ರಾಜ್ಯ ಸದಸ್ಯರು ಕೆ ರಮೇಶ್, ನಾಗೇಶ್ ನಾಯಕ್, ಬಿಇಎಫ್ಐದ ರವೀಂದ್ರ ಯುವಕ ಕಾರ್ಯಕರ್ತರು ಪ್ರತಿಭಟನೆಡು ಪಾಲ್ಗೊಂಡಿರು. ಬೊಕ್ಕಪಟ್ನದ ಕರ್ನಲ್ ಗಾರ್ಡನ್ ಕೈತಲು ರೌಡಿ ಶೀಟರ್ ಒರಿಯನ್ ಕಿಡ್ತೇರು ಜೀವ ಕಳೆವನ್ನ 21 ವರ್ಷ ಪ್ರಾಯದ ಇಂದ್ರಜಿತ್ ಖಾಸಗಿ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಅವಳು ಗಲಾಟೆ ನಡತೆ ನೀಡಿದ ಬೊಕ್ಕ ಇಲ್ಲಡೆ ಬನ್ನಗ ಕಿಡ್ತೇರಂದು ವರದಿಯಾತಂಡು. ಇಂದ್ರಜಿತ್ ಪನ್ಪುನ 21 ವರ್ಷದ ರೌಡಿ ಶೀಟರ್ನು ಕುಡ್ಲ ಬೊಕ್ಕಪಟ್ಟಣದ ಕರ್ನಲ್ ಗಾರ್ಡನ್ ಕೈತಲು ಬುಧವಾರ ರಾತ್ರಿ ಕೆಲವೇರು ಸೇರ್ದು ಕೆದ್ದು ಪಾಡ್ದಿರು. ಇಂದ್ರಜಿತ್ ಖಾಸಗಿ ಕಾರ್ಯಕ್ರಮ ಒಂಚಿಟ್ಟು ಪಾಲ್ದೊಂದಿರು ಅವಳು ಗಲಾಟೆ ಆತನಿಂದ ತೆರೆದು ಬೈದಿರು. ಅಲ್ಪಡ್ದು ಪಿರಬನ್ನಗ ಕರ್ನಲ್ ಗಾರ್ಡನ್ ಅತ್ಯಾರ್ನೆಡು ಪೆಟ್ಟು ಪಾಡ್ದು ಜುವದೈದಿರು. ಈ ದುಂಬುಲ ಇಂದ್ರಜಿತ್ನು ಕೆರಿಯರೆ ಪ್ರಯತ್ನ ನಡೆತಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಜಾಕಿಗೆ ಪೋದು ತನಿಖೆ ನಡಪಾದಿರು. ಬರ್ಕೆ ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದಿರು. ಮೀನು ಫ್ರೈ ಮಲ್ತೊಂದಿದ್ದೆ ಮಗ ಪಂಡೆ ಯಾನ್ ಜ್ಯೂಸ್ ತೀರಿ ಟೇಬಲ್ಡು ಇವ್ರು ಕೂಲಿ ಬೇನ ಅನ್ಪರ ಇದ್ದ ಜ್ಯೂಸ್ ತೈ ಪರ್ಪುನಿ ಪಂಡೆ ಐ ಕುಪ್ಪಾಡು ಮೆಂಗು ಜ್ಯೂಸ್ ಪರ್ದೆ ಜುಪ್ಪು ಅನ್ವಂಡೆ ಪುನ್ಪು ಜಾನ್ ಜ್ಯೂಸ್ ಪರ್ ಜುಪ್ಪು ಅನ್ವಂಡೆ ಐಕ್
ಬೊರ್ಚಿರು ಉನ್ಲೆ ಜ್ಯೂಸ್ ಪರಚಿ ಒಂದುಂಡೆ ಐಕೆ ಅಂದದ ಮಲ್ತೆ ಬಕ ಕೂಲಿ ಬೇನೆ ಜೋರಿತ್ತು ನತೆ ಐಕೆ ಅವು ಸ್ವೀಟ್ ಐತೆ ಜ್ಯೂಸು ಐಕೆ ಬೊರ್ಚಿ ಒಂದು ಅಲ್ಪನೆ ಟೇಬಲ್ ಇತ್ತೆ ಇಲ್ಲಡೆ ಉಂಡಿತ್ತೆ ಅಲ್ಲ ಜ್ಯೂಸ್ ಪರ್ತಜಿ ಅನ್ರತೆ ಆಯ್ ಇಜ್ಜಿ ಆನ್ ಕೆಲಸ ಮಲ್ತದ ಸಾಂಕು 4 ವರ್ಷ ಅಂಡು ಇಲ್ಲಡ್ ಕುಲ್ದು CR ಕಂಪನಿಗೆ ಪೋಂದಿತ್ತೀನಿ ಕೆಲಸ ಬೈ ಕಂಪಾಡಿ ಅವು ಸೂರತ್ ಬೊಂಬೈ ಬೆತ್ರ ಪಾಲಟ್ಕ ಗ್ರಾಮದ ಕಡಂದಲಿಡ್ ಮದ್ಮೆಗೆ ಬತ್ತದ ನೀಂದೆರೆ ನೀರಿಗೆ ಜತ್ತದ ಶಾಂಭವಿ ಸುದೆಟ್ ಮುರ್ಕುದು ಜೀವ ಕಳೆವನ್ನ ನಾಲ್ವೆರೆಡ್ ಬಾಕಿ ಇತ್ತಿನ ಇರುವೆರನ ಪುನ ಬುಧಾರ ತೆಗೆದಂಡ ಬೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದ ತನಿಖೆ ಮಲ್ತೊಂದುತ್ತೆರ ಕಡಂದಲಿಡು ಮದ್ಮೆಗೆ ಬತ್ತದು ತಮ್ಮನದ ಮನದನಿ ಶಾಂಭವಿ ಸುದೆಕ್ ಜತ್ತದು ಮೂವಿರು ಬೊಕ್ಕ ಬಚಾವ್ ಮಲ್ಪರೆ ಪೋಯಿನ ಒರಿ ಸೇರ್ದು 4 ಜನ ಜೂವ ಕಳೆವೊಂದು ಅವಿಟ್ಟು ಈರ್ವೇರ್ನ ಪುಣನು ಆನೆಯ ನಾಡುನ ಕಾರ್ಯಾಚರಣೆ ಮಿತ್ತು ಒಯ್ತಿದ್ದಿರು ಈರ್ವೇರ್ನ ಪುಣ ತೋಜಂದೆ ಆದಿತ್ತಡು ಮೂಡುಶೆಡ್ಡದ 20 ವರ್ಷದ ಹರ್ಷಿತಾ ಮೆಗ್ಗೆ 18 ವರ್ಷದ ನಿಖಿಲ್ ಸಂಬಂಧದ 14 ವರ್ಷದ ವೇಣೂರ್ದ ಸುಭಾಸ್ 29 ವರ್ಷದ ಬಜ್ಪೆ ಕೊಳಂಬೆದ ರವಿರಾಜ್ ಜೂವ ಕೊಳೊಂದಿಲು ಹರ್ಷಿತಾ ಬುಕ್ಕ ಸುಭಾಸ್ನ ಪುಣ ಅಂಗಾರೆನೆ ತೆಗೆದು ನಿಖಿಲ್ ಬುಕ್ಕ ರವಿರಾಜ್ನ ಪುಣನು ಬುಧವಾರ ಮಿತ್ತೊಯ್ತಿದ್ದರು ಬೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ನಡೆದುಂಡು ಬಂಟ್ವಾಡ ಕಡೇಶ್ವಾಲ್ಯದ ಬಡವಳಿಡ್ ಅಕ್ರಮ ಮರ ಸಾಗುವಂದಿತ್ತಿನ ಬಗೆಟ್ ನಿಘಂಟದ ಮಾಹಿತಿ ತಿಕ್ಕಿ ನೀಡಿದವರ ಕಾಡು ಅಧಿಕಾರಿಗಳ ಕೂಟ ಕಾರ್ಯಾಚರಣೆ ನಡಪಾದಂಡ ಲಾರಿ ಸೇರ್ದು 5 ಲಕ್ಷ ರೂಪಾಯಿ ಬೆಲೆತ ಸೊತ್ತುಲಿನ ಸ್ವಾಧೀನಗುದೆ ತೊಂದೇರು ಬಂಟ್ವಾಳದ ಕಾಡು ಇಲಾಖೆ ಅಧಿಕಾರಿಗಳು ಕಡೇಶ್ವಾಲ್ಯದ ಬುಡೋಳಿಡ್ ಕಾರ್ಯಾಚರಣೆ ನಡಪಾದು ಅಕ್ರಮ ಮರ ಸಾಗವನು ಪತ್ತಿದ್ದೀರು ಬುಧವಾರ ರಾತ್ರಿ ನಿಘಂಟದ ಮಾಹಿತಿ ತಿಕ್ ನೀಡಿದವರ ಕಾರ್ಯಾಚರಣೆ ನಡಪಾದು ಲಾರಿ ಬೊಕ್ಕ ಮರತ ತುಂಡುಳೇನು ಸ್ವಾಧೀನಗುದೆ ತೊಂದಿರು ಐತ ಒಟ್ಟು ಬೆಲೆ 5 ಲಕ್ಷ ರೂಪಾಯಿದು ಅಂದಾಜಿ ಮಲ್ತಿದ್ದೀರು ಬಂಟ್ವಾಳ ಕಾಡ ಅಧಿಕಾರಿ ರಾಜೇಶ್ ಬಳಿಗರ್ ಒತ್ತು ವಲಯ ಕಾಡಧಿಕಾರಿ ಪ್ರೀತಂ ಬುಕ್ಕ ಬಾಕಿದ ಅಧಿಕಾರಿಗಳು ಕರ್ತವ್ಯಡಿತ್ತನಕ್ಲು ಕಾರ್ಯಾಚರಣೆ ನಿಂತಿರು ಬಂಗಾಳ ಕೊಲ್ಲಿಡ್ ವಾಯುಭಾರ ಜತೆ ನೀಡಿದವರ ರಾಜ್ಯಡು ಭಾರಿ ಬಡ್ಸದ ಸಾಧ್ಯತೆ ಉಂಡು ತೆನ್ಕಾಯಿ ಉಳನಾಡಿಡ್ ಯೆಲ್ಲೋ ಅಲರ್ಟ್ ಘೋಷಣೆ ಮಲ್ತಿದ್ದೇರು 3 ದಿನ ಬಡ್ಸ ಬರ್ಪುನೇಟುಂಡೊಂದು ಹವಾಮಾನ ಇಲಾಖೆ ಸೂಚನೆ ಕೊಡ್ತುಂಡು ರಾಜ್ಯಡು ಬುಧಾರಡ್ದು 3 ದಿನ ಬರ್ಸ ಬರಿಯರೆ ಉಂಡೊಂದು ಹವಾಮಾನ ಇಲಾಖೆ ಜಾಗೃತಿ ಇಪ್ಪರೆ ಕೇಳುಂದು ನನದ 2 ದಿನ ತೆನ್ಕಾಯಿ ಉಳನಾಡದ ಬೆಂಗಳೂರು ಗ್ರಾಮಾಂತರ ಕೋಲಾರ ಮಂಡ್ಯ ರಾಮನಗರ ತುಮಕೂರು ಬಳ್ಳಾರಿಡು ಭಾರಿ ಬರ್ಸ ಬರಿಯರ ಇತ್ತದು ಯೆಲ್ಲೋ ಅಲರ್ಟ್ ಘೋಷಣೆ ಮಲ್ತಿದ್ದೀರು ಬಡಕಾಯಿ ಉಳನಾಡದ ಹೆಚ್ಚಿನ ಜಿಲ್ಲೆಲಿಡು ನವೆಂಬರ್ 28 ಸಾಧಾರಣ ಬರ್ಸ ಬರಿಯರ ಇತ್ತದು ಕೆಲವು ಜಿಲ್ಲೆಲಿಡು ಮುಗಲ್ ಕವಿದೆಂದು ಹವಾಮಾನ ಇಲಾಖೆ ಮಾಹಿತಿ ಕೊಡ್ತು ಚಂಡಮಾರುತದವರ ತಮಿಳುನಾಡು ಭಾರಿ ಬರ್ಸ ಬರನುಂಡು ಅಂಚದು 13 ಜಿಲ್ಲೆಲಿಡು ರಜೆ ಘೋಷಣೆ ಮಲ್ತಿದ್ದೀರು ಮುಖ್ಯಮಂತ್ರಿ ಪಳನಿಸ್ವಾಮಿ ಗುರುವಾರ 13 ಜಿಲ್ಲೆലേക്ക് ರಜೆ ಸಾರ್ತಿರು ಚೆನ್ನೈ ಮಹಾನಗರ ಸೇರಿತು ಪಾಕ ಕಡಿಟ್ಟು ಭಾರಿ ಗಾಳಿ ಬರ್ಸ ಇತ್ತದು ನನಲ ಐತ ಸ್ವರೂಪ ಜೋರಾಪುಡಿಟ್ಟು ಉಂಡೊಂದು ತೆರೆದು ಬೈದಿಂಡು ಮಾನಸಿಕವಾದ ಸರಿದಾಂತಿನವರಿ ಮಲ್ಪೆ ಬಸ್ ಸ್ಟ್ಯಾಂಡ್ ಕೈತಲು ಹೈ ಟೆನ್ಷನ್ ಕರೆಂಟ್ ಕಂಬ ಹಿಡಿದು ಜೀವದ ತೊನ್ನವರೆ ಪ್ರಯತ್ನ ಮಲ್ತಿನ ಸಂಗತಿ ಬುಧಾರ ನಡೆತದಂಡ ಮಲ್ಪೆ ಪೊಲೀಸರು ಆಯನ ಸಮಾಧಾನ ಮಲ್ತದ ತಿರ್ತು ಜಪಡಾದಿರು ಒಡಿಪು ಜಿಲ್ಲೆ ಮಲ್ಪೆ ಬಸ್ ಸ್ಟ್ಯಾಂಡ್ ಕೈತಲು ಮಾನಸಿಕವಾದ ಸರಿದಾಂತಿನ ಒರಿ ವ್ಯಕ್ತಿ ಬುಧಾರ ಕರೆಂಟ್ ಕಂಬ ಏರ್ತಿತ್ತೆ ಕಟ್ವಣಗು ತಾಗದ ಇತ್ತಿನ ಹೈ ಟೆನ್ಷನ್ ಕಂಬ ಏರ್ದು ಜುವದ್ದೆ ತೊನ್ನೆರೆ ತೂತೆ ಸಂಗತಿ ತೆರೆದು ತುರ್ತು ಜಾಕೆಗೆ ಬತ್ತಿನ ಮಲ್ಪೆ ಪೊಲೀಸ್ ಸ್ಟೇಷನ್ ಪೊಲೀಸರು ಭಾರಿ ಸಾಸುಡು ಆಯಗ್ ಸಮಾಧಾನ ಪಂಡದು ಕರೆಂಟ್ ಕಂಬಡ್ದು ಚಪಡಾದಿರ ಮಾನಸಿಕವಾದ ಸರಿದಾಂತಿನ ಆಯನ ವಿಚಾರಣೆ ಮಲ್ಪನಗ ಸರಿಯಾದ ಉತ್ತರ ಕೊರೊಂದಿಜ್ಜಂಡು ಪುದರ್ ಫಕೀರಪ್ಪ ಸವದತ್ತಿ ಮೂಲದಾಯ ಎಂದು ತೆರೆದು ಬೈದಿಂಡು ಆಯನ ಆಸ್ಪತ್ರೆಗೆ ಸೇರ್ಸಾದಿಂಡು ಹಿಡಿಯುವುದಿಲ್ಲ ಅವನು ಅಷ್ಟೇ ತರ್ತಿದ್ದ ಬೀಳ್ತದೆ ನೋಡಿ ಇನ್ನು ನೋಡಿ ಐಎಂಎ ಕಂಪನಿ ಜಿಂಜಕೋಟಿ ಮೋಸದ ಕಿಸಡು ಜೈಲ್ಡುಪ್ಪುನ ರಾಜ್ಯದ ಮಾಜಿ ಮಂತ್ರಿ ರೋಷನ್ ಬೇಗ್ರೆನ 3 ದಿನಕ್ಕೂ ಸಿಬಿಐ ಪೊಲೀಸರನ್ನ ಸ್ವಾಧೀನ ಕೊಡದು ಸಿಬಿಐ ಇಸೇಸ ಕೋರ್ಟ್ ಆದೇಶ ಕೊಡ್ತಂಡು
ಐಎಂಎ ಕಂಪನಿದ ಜಿಂಜಕೋಟಿ ಮೋಸದ ಕೇಸಿಡು ಜೈಲ್ ಸೇರ್ತಿನ ಮಾಜಿ ಮಂತ್ರಿ ರೋಷನ್ ಬೇಗ್ ಮೂಜಿ ದಿನಕ್ಕೂ ಸಿಬಿಐ ಪೊಲೀಸರನ್ನ ಸ್ವಾಧೀನಗೂ ಕೊರತು ಸಿಬಿಐ ಇಸೇಸ ಕೋರ್ಟ್ ಆದೇಶ ಕೊರತುಂಡು ನ್ಯಾಯಾಂಗ ಸ್ವಾಧೀನೊಡುತ್ತಿನ ರೋಷನ್ ಬೇಗ್ ಜಾಮೀನು ಕೋರಿಯರೆ ಅರ್ಜಿ ಪಡೆದಿತ್ತಿರು ಆರೋಗ್ಯ ಸಮಸ್ಯೆ ಕಾರಣ ಕೊರದು ಇತ್ತಿರು ಜಿಂಜಕೋಟಿ ಮೋಸಡು ಮಾಜಿ ಮಂತ್ರಿಯರ್ನ ಪಾಲ್ ಒಪ್ಪು ನಡೆದವರ ಅರೆಗೂ ಒವ್ವೇ ಕಾರಣಗೂ ಜಾಮೀನು ಕೊರಂದು ನಂಚ ಸಿಬಿಐ ಕೇಳ್ತಿತ್ತು ಆತೆಯತ್ತು ಹೆಚ್ಚಿಗೆ ವಿಚಾರಣೆಗೆ ಕೊರಡೊಂದುಲ ಸಿಬಿಐ ಬೆನ್ನಾಯ್ತೊಂದು ಅಂಚದು ಅರ್ಜಿ ಪಿಂದೊಂದು ಸಿಬಿಐ ಕೋರ್ಟ್ ಈ ಆದೇಶ ಕೊರ್ತುಂಡು ನವೆಂಬರ್ 27 ಮೂಜಿ ದಿನ ರೋಷನ್ ಬೇಗ್ ಸಿಬಿಐ ಸ್ವಾಧೀನಗೂ ದೆತ್ತೊಂದು ವಿಚಾರಣೆ ಮಲ್ಪುವಿರೆ ಪರಪ್ಪನ ಅಗ್ರಹಾರಡು ಕ್ವಾರಂಟೈನ್ ದಿತ್ತಿನ ಬೇಗರೆಗ್ ದಮ್ಮುದ ಸಮಸ್ಯೆ ತೋಚಿತಿಂಡು ಆಕ್ಸಿಜನ್ ಬೆಡ್ ಅರಿಣ ಪಾಡ್ದಿತ್ತಿಂಡು ಡಯಾಬಿಟಿಸ್ ಬಿಪಿ ಹೃದಯ ಸಂಬಂಧ ಸಿಕ್ ರೋಷನ್ ಬೇಗರಿಗೆ ಉಂಡು ಬುಧಾರ ರೋಷನ್ ಬೇಗ್ ಕುಟುಂಬದಕ್ಲಿನ ಇಲ್ಲಮಿತ್ತು ಸಿಬಿಐ ಕಾರ್ಯಾಚರಣೆ ನಡೆಪಂಡು ಐಎಂಎ ಕೇಸಿನ ಪ್ರಧಾನ ಆರೋಪಿ ಮನ್ಸೂರ್ ಖಾನ್ ಹಿಡಿದು ರೋಷನ್ ಬೇಗ್ ಸುಮಾರು 200 ಕೋಟಿ ರೂಪಾಯಿ ದೆತೊಂದರೆಂದು ದೂರು ಉಂಡು ಆತೆಯತ್ತು ಶ್ರೀಮಂತ ಉಡುಗೆರೆಲ್ಲ ದೆತೊಂದರೆಂದು ರೋಷನ್ ಬೇಗ್ ಮಿತ್ತು ದೂರು ಉಂಡು ತೊಟ್ಟಿಲಡು ಉಪ್ಪೊಡಾಯಿನ ಮೂಜಿ ತಿಂಗೊಲ್ದ ಬಾಲೆ ಒಂಜೇನು ಬಾಲೆದ ಅಪ್ಪೆ ಕಜೂತ ಡಬ್ಬಿಗೆ ಪಾಡ್ದು ಪೋತಿನ ಸಂಗತಿ ಒಡಿಪುಡು ನಡೆತದಂಡು ಸಾಮಾಜಿಕ ಕಾರ್ಯಕರ್ತರ ನಿತ್ಯಾನಂದ ಒಳಕಾಡು ಆ ಬಾಲೆನು ಆಸ್ಪತ್ರೆ ಕೊನದು ಐಡ್ದು ಬೊಕ್ಕ ಕೃಷ್ಣಾನುಗ್ರಹ ಅನಾಥ ಜೋಕ್ಲೆನ ದತ್ತುದೆತ್ತೊನ್ನ ಸಂಸ್ಥೆಗೆ ಒಪ್ಸಾದು ತೊಟ್ಟಿಲ್ಡು ಪಾಡ್ನಂಚ ಮಲ್ತಿದೇರು ತೊಟ್ಟಿಲ್ಡ್ ಜೆಪ್ಪೋಡಾಯಿನ ಬಾಲೆ ಕಜವುದ ರಾಶಿಡ್ ಮೋಕೆ ತೋಜವನ ಅಪ್ಪೆ ಅಮ್ಮೆ ಇಜ್ಜಿರು ಕೊಂಡಾಟ ಮಲ್ಪನಕ್ಲು ಇಜ್ಜೆ ಕಜವುದ ಡಬ್ಬೇಡು ಪಾಡ್ದು ಪದ್ರಡಾತನ ಅಪ್ಪೆ ಒಂದು ಒಡಿಪುಡು ನಡತನ ಇಸೇಸ ಸುದ್ದಿ ಮೂಜಿ ತಿಂಗೊಲ್ದ ಪೊಣ್ಣು ಬಾಲೆ ಕಜವು ಡಬ್ಬಿಡು ತೋಜಿದು ಕಜವು ದೆಪ್ಪುನಕ್ಲಿಗ್ ಅವೇನು ಸಾಮಾಜಿಕ ಕಾರ್ಯಕರ್ತರಾಯಿನ ನಿತ್ಯಾನಂದ ಒಳಕಾಡರಿಗೆ ತೆರಿಪಾತಿರು ಉಡುಪಿ ಹೋಟೆಲ್ ಎದುರುದ ಕಜವುದ ಡಬ್ಬಿಡು ಬಾಲೆ ಬುಳಿತೊಂದು ಇತ್ತದ ತುರ್ತು ಜಾಗಕ್ಕೆ ಬತ್ತನ ಒಳಕಾಡು ಬಾಲೆನು ಅಲ್ಪಡ್ದ ದೆತ್ತದು ಆಸ್ಪತ್ರೆಡು ಬೋಡಾಯಿನ ಮರ್ದು ಮಲ್ತದು ಐಡ್ದು ಬೊಕ್ಕ ಉಡುಪುದ ಕೃಷ್ಣಾನುಗ್ರಹ ಗತಿದಾಂತಿನ ಜೋಕ್ಲಿನ ದತ್ತು ದೆತ್ತೊನ್ನ ಸಂಸ್ಥೆಗೆ ಕೊರಿಯರು ತನ್ನಂಚನೆ ಅವಳು ಉಪ್ಪುನ ಬಾಕಿದ ಜೋಕ್ಲಿನ ಒಟ್ಟುಗೂ ಬಾಲೆ ಸೇರುಂಡು ಈ ಬಗೆಟ್ ನಿತ್ಯಾನಂದ ಒಳಕಾಡು ಪಾತಿರ್ತಿರು ಸುಮಾರು 2-3 ತಿಂಗಳ ಹಿಂದೆ ಚಿತ್ತರನ್ ಸರ್ಕಲ್ ಇರುವ ಒಂದು ಹೋಟೆಲಲ್ಲಿ ಯಾರೋ ಒಬ್ಬರು ಅಪರಿಚಿತರು ಈ ಊಟದ ತೊಟ್ಟಿಗೆ ಆ ಮಗುವನ್ನು ಇಟ್ಟಂತ ಅಥವಾ ಬಿಸಾಡಿದಂಥ ಒಂದು ಗಮನಕ್ಕೆ ಬಂದಿತ್ತು. ಅದನ್ನು ನಮ್ಮ ನಗರಸಭೆಯ ಯಾರು ಕಾರ್ಯಕರ್ತರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಥವಾ ಅದನ್ನು ತೆಗೆದು ಬಿಸಾಡುತ್ತಾರೆ ಅವರು ನೋಡಿ ಅದನ್ನು ನಮ್ಮ ಗಮನಕ್ಕೆ ತಂದರು. ಆ ತೊಟ್ಟಿಯಲ್ಲಿ ಆ ಮಗು ಬಾಳೆ ಎಲೆಯ ಒಂದು ಏನು ತ್ಯಾಜ್ಯ ಇದೆ ಊಟದ ಏನಿದೆ ಅದರ ಒಳಗೆ ಇತ್ತು. ಆ ಮಗು ಕೂಗಿದ ಕಾರಣ ನಮ್ಮ ಗಮನಕ್ಕೆ ಬಂತು. ಇಲ್ಲದಿದ್ದರೆ ಆ ಮಗು ಇವತ್ತು ನಮಗೆ ಯಾವರಿಗೂ ಕಾಣಸಿಗದಂಥ ಪರಿಸ್ಥಿತಿ ಇತ್ತು. ಆ ಮಗುವನ್ನು ನಾವು ಕೂಡಲೇ ಅದನ್ನು ಹಿಡಿದುಕೊಂಡು ಮಕ್ಕಳ ರಕ್ಷಣಾ ಘಟಕಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಕಾನೂನು ಪ್ರಾಧಿಕಾರ ಏನಿದೆ ಅವರ ಗಮನಕ್ಕೆ ತಂದು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಅವರು ಪ್ರಭಾಕರಾಚಾರ್ಯ ಮತ್ತು ಅವರ ಹಿರಿಯ ಅಧಿಕಾರಿ ಅವರಾದಂಥ ಚಂದ್ರನಾಯ್ಕಲ ಅವರ ನೇತೃತ್ವದಲ್ಲಿ ಮಕ್ಕಳ ಆಸ್ಪತ್ರೆಗೆ ಅದನ್ನು ದಾಖಲಿಸಿದ್ದೆವು. ಮಕ್ಕಳ ಆಸ್ಪತ್ರೆ ದಾಖಲಿಸಿ ತದನಂತರ ಅಧಿಕಾರಿಯವರು ಒಳ್ಳೆಯ ರೀತಿಯಲ್ಲಿ ಅವರನ್ನು ಆರೈಕೆ ಮಾಡುವಾಗೆ ಅಲ್ಲಿಯ ಸಿಬ್ಬಂದಿಗಳಿಗೆ ಹೇಳಿದರು. ಆ ರೀತಿ ಆ ಮಗು ಸುಮಾರು ಒಂದು 10-20 ದಿವಸದಿಂದ ಅಲ್ಲಿ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿತ್ತು. ಆ ಮಗು ಗುಣಮುಖ ಏನು ಅವರ ಹೆಲ್ತ್ ಸರಿಯಾದ ಕಾರಣ ನಂತರ ಅದನ್ನು ಮಕ್ಕಳ ಘಟಕದ ಇಲಾಖೆಯವರು ಪ್ರಭಾಕರಾಚಾರ್ಯ ಅವರು ಇಲ್ಲಿ ನಮ್ಮ ಕೃಷ್ಣಾನುಗ್ರಹಕ್ಕೆ ತಂದು ಒಪ್ಪಿಸಿದರು. ಆ ಕೃಷ್ಣಾನುಗ್ರಹದಲ್ಲಿ ಇವತ್ತು ಒಳ್ಳೆಯ ದಿವಸ ಇದ್ದ ಕಾರಣ ಅದು ಮಗುವಿಗೆ ನಾಮಕರಣ ಮತ್ತು ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ನಮ್ಮ ಏನು ಶಾಸ್ತ್ರ ಪ್ರಕಾರ ಮಾಡ್ತಿದ್ದ ಆ ಪ್ರಕಾರ ಇವತ್ತು ಮಾಡಿದ್ದಾರೆ ಅಂತ ಹೇಳಬಹುದು. ಬಾಲಿನು ಅವಳು ತೊಟ್ಟಿಲ್ಡು ಪಾಡಿರು ಪುದರದೀಪನ ಗೌಚಿ ಬಾಲಿಗೆ ಪ್ರಜ್ವಲ ಪನ್ಪುನ ಪುದರದಿಯರು ಊರ್ದಕಲು ಒಟ್ಟುಗಿತ್ತಿರು ಸಂಘ ಸಂಸ್ಥೆದಕಲು ಬೆರಿಸಾಯ ಕೊರಿಯರು ತಕ್ಕ ಮಟ್ಟದ ಕಾರ್ಯಕ್ರಮ ಆದಿತ್ತಂಡಲ ಅವಳು ಭಾರಿ ಸಂಭ್ರಮ ಇತ್ತಂಡು ಪಾಕ ಜನ ಸೇರ್ದು ಎಡ್ಡೆಪ್ಪು ಬೈಕಿರು ಚೀಪೆ ಪಟ್ಟಿರು ಬತ್ತಿನಕ್ಲು ಒಣಸಾದು ಪೋಯರು ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯರು ಕಾವೇರಿ ದಾನ ಪನ್ಪಿರು ಕೆಂಡೆ. ಆ ಮಗುವಿನ ಹೆಸರು ಪ್ರಜ್ವಲ ಅಂತ ಹೇಳಿ ಇಟ್ಟಿದ್ದು. ಹೆಸರಿಡುವ ಉದ್ದೇಶ ಏನು ಅಂತಂದರೆ ಆ ಮಗುವಿನ ಬಾಳು ಪ್ರಜ್ವಲವಾಗಲಿ ಮತ್ತು ಆ ಮಗು ಯಾರ ಮನೆಗೆ ದತ್ತು ಹೋಗುತ್ತೆ ಆ ಮನೆ ಕೂಡ ಪ್ರಜ್ವಲವಾಗಲಿ ಅಂತ ನಾವೆಲ್ಲರೂ ಸೇರಿ ಇಲ್ಲಿ ಹಾರೈಸ್ತಾ ಇದ್ದೇವೆ. ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂದು ನಾನು ಇಲ್ಲಿ ಹೇಳಬಯಸ್ತೇನೆ.
ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಇನ್ನೊಂದು ಏನು ಹೇಳೋದು ಅಂತಂದರೆ, ಎಲ್ಲಾದರೂ ನಾವು ಯಾವುದೇ ಒಂದು ಮಗು ಅದಕ್ಕೆ ರಕ್ಷಣೆ ಬೇಕು ಅಂಥೇಳಿ ಅನ್ನಿಸಿದಾಗ ನಾವು ಸುಮ್ಮನೆ ಅದಕ್ಕೆ ನಾವು ಹಾಗೆ ನೋಡಿ ಮುಂದೆ ಸಾಗದೆ ಒಂದು ಮಕ್ಕಳ ಒಂದು ಹೆಲ್ಪ್ಲೈನ್ ಇದೆ 1098 1098. ಅದಕ್ಕೆ ನೀವು ಕರೆಯನ್ನು ಮಾಡಿದರೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಆ ಮಕ್ಕಳ ರಕ್ಷಣೆಯನ್ನು ಮಾಡ್ತಾರೆ ಮತ್ತು ಆ ಮಗುವಿನ ಒಂದು ಭವಿಷ್ಯ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ ಸಾರ್ವಜನಿಕರಲ್ಲಿ ಒಂದು 1098 ಅಂದರೆ 1098 ಈ ಒಂದು ಇದಕ್ಕೆ ಟೋಲ್ ಫ್ರೀ ನಂಬರ್ ಇದು. ಇದಕ್ಕೆ ಯಾವುದೇ ನಿಮಗೆ ಕಾಲಿಗೆ ನಿಮಗೆ ಅಲ್ಲಿ ದುಡ್ಡು ಕಟ್ಟಬೇಕಾಗಿಲ್ಲ. ಈ ಒಂದು ಸರ್ಕಾರದಿಂದ ಬಂದಂಥ ಚೈಲ್ಡ್ ಹೆಲ್ಪ್ಲೈನ್ ನಂಬರಿಗೆ ಕರೆಯನ್ನು ಮಾಡಿದರೆ ಜರೂರಾಗಿ ಆ ಇಲಾಖೆಯವರು ಬಂದು ಆ ಮಗುವಿನ ಸಂರಕ್ಷಣೆ ಮಾಡುವುದಲ್ಲದೆ ಆ ಮಗುವಿಗೆ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಕೂಡ ಕಲ್ಪಿಸಿಕೊಡುವಂಥ ಒಂದು ಸಹಾಯ ಆಗುತ್ತೆ ಅಂತ ಹೇಳುತ್ತಾ, ಲೋಕುಡು ಇಂಚಿನ ಜೋಕುಲು ಎತ್ತೋವುಲ್ಲ, ಆಶ್ರಮಲೆಡು ಬುಳೆ ಒಂದಿಲ್ಲ, ಕೆಲವು ದತ್ತದೆತ್ತೋ ನಕಲಿನ ಇಲ್ಲಡು ಬುಳೆ ಒಂದಿಲ್ಲ, ಮನುಷ್ಯತ್ವ ದಾಂತಿ ನಕಲಿನ ನಡುಟ್ಲ ಮನುಷ್ಯತ್ವ ಒಪ್ಪುನ ಜನಕ್ಕಲು ನನ್ನಲ ಉಲ್ಲೆರಿಂದ ಸಾಮಾಜಿಕ ಕಾರ್ಯಕರ್ತರು ನಿತ್ಯಾನಂದ ವಡಕಾಡು ತೋಚಾತಿರು. ಒಂಜಿ ಕುಟುಂಬಡು ಹೆಚ್ಚಾದ ಮೂಜಿ ಅತ್ತಂಡ 4 ತಲೆಮಾರು ಉಪುನೇನು ನಮ್ಮ ತೂಪ ಆಂಡ 5 ತಲೆಮಾರು ತುಯ್ಯರೆ ತಿಕ್ಕುನಿ ಅಪರೂಪ. ಸಂಪದ ಕರಿದುಪೋಯಿನ ಸುಬ್ರಾಯ ಭಟ್ರನ ಬಡಿದಿ 94 ವರ್ಷ ಪ್ರಾಯದ ಸಾವಿತ್ರಿ ಅಮ್ಮಗ ಅರೆನ ಚೆಲ್ಲಿ ಅಪ್ಪನ ಡಾಕ್ಟರ್ ಮೈತ್ರಿನ ಬಾಲ್ಯ ತುಪ್ಪನಲ ಭಾಗ್ಯ ಒದಗದು ಬೈದಡ. ಆ ಕುಟುಂಬಡು ಒಂದು 5ನೇ ತಲೆಮಾರ ಆದುಂಡು. ಮಗಳು ತಿಂಡ ಮಗೆ ಅಕ್ಲಿನ ಅಪ್ಪೆ, ಅಪ್ಪಿನ ಅಪ್ಪೆ ಮಲ್ಲಪ್ಪೆ, ಅತ್ತಂಡ ಅಜ್ಜಿ, ಅಜ್ಜಿನ ಅಪ್ಪೆ ಪಿಜ್ಜಿ. ಈತ ಸಾಧಾರಣವಾದ ಅಪರೂಪ ಆಂಡಲ ಇಂಚಿನ ಕುಟುಂಬ ನಂಕ ತುಯ್ಯರೆತಿಕ್ಕುಡು. ಆಂಡ ಪಿಜ್ಜಿನ ಅಪ್ಪೆಲ ಬದುಕದು ಇತ್ತದು 5ನೇ ತಲೆಮಾರು ತುಯ್ಯರೆತಿಕ್ಕುನಿ ಅಪರೂಪ. ಮೂಲೊಂಜಿ 5ನೇ ತಲೆಮಾರದ ಕುಟುಂಬ ಉಂಡು. ಸಂಪದ ಕರಿದುಪೋಯಿನ ಸುಬ್ರಾಯ ಭಟ್ರನ ಬಡದಿ 94 ವರ್ಷದ ಸಾವಿತ್ರಿ ಅಮ್ಮ ಬದುಕದು ಹುಲ್ಲಿರು. ಅರೆಡಿದ ಬೊಕ್ಕ 4 ತಲೆಮಾರು ಉಂಡು. ಅರೆನ ಮಗಳು ಸುಬ್ಬಮ್ಮಗ ಇತ್ತ 74 ವರ್ಷ. ಸುಬ್ಬಮ್ಮನ ಕಡೆಯಿರ್ದ ಮಗಳು ಭಾರತಿಗೆ ಇತ್ತ 55 ವರ್ಷ ಪ್ರಾಯ. ಭಾರತೀಯರ್ನ ಮಗಳು 30 ವರ್ಷದ ಡಾಕ್ಟರ್ ಮೈತ್ರಿಗ್ 11 ತಿಂಗೊಲ್ದ ಆಣ್ ಬಾಲೆ ಭಾರ್ಗವ್ ಶರ್ಮಾ ಉಲ್ಲೆ. ಸಾವಿತ್ರಿ ಅಮ್ಮಗ ಅರೆನ ಚಲ್ಲಿನ ಬಾಲಿನ ತೂಪನ ಯೋಗಲ ಒದಗದಂಡ. ಇಂಚ 5 ತಲೆಮಾರದ ಕುಟುಂಬನು ತೂಪುನಂಚ ಆತದ. ಸಾವಿತ್ರಿ ಅಮ್ಮಗ 5 ಜನ ಜೋಕುಲು. ಸುಬ್ಬಮ್ಮ 2ನೇ ಮಗಳು ಅರೆನ ಖಂಡಿಗೆ ರಾಮಚಂದ್ರ ಭಟ್ರಿಗೆ ಮದ್ವೆ ಮತ್ತು ಕೊಡ್ತಿತ್ತಿರು. ಅರೆನ ಕಡೀರ್ದ ಮಗಳು ಭಾರತಿನ ಕಾಕುಂಜೆ ಜಗದೀಶ್ವರಿಗೆ ಮದ್ವೆ ಮತ್ತು ಕೊಡ್ತಿತ್ತಿರು. ಅರೆನ ಮಗಳು ಮೈತ್ರಿನ ಪುಳು ಡಾಕ್ಟರ್ ಪವನ್ ರಾಜರಿಗೆ ಮದ್ವೆ ಮತ್ತು ಕೊಡ್ತಿರು. 2019 ಡಿಸೆಂಬರ್ 6 ಮಗೆ ಭಾರ್ಗವ್ಗೂ ಜನ್ಮ ಕೊಡ್ತಿರು. ಇಂಚ ಸಾವಿತ್ರಿ ಅಮ್ಮನ ಕುಟುಂಬಡು 5 ತಲೆಮಾರನ ಒಟ್ಟುಗು ತೂಪುನಂಚ ಆತನದು ಭಾರತಿ ಜಗದೀಶ್ ಕುಕ್ಕುಂಜ ತೆರಿಪಾದಿರು. ಸಾವಿತ್ರಿ ಅಮ್ಮನ ಕುಟುಂಬಡು ಅಜ್ಜಿ ಪಿಜ್ಜಿ, ಪಿಜ್ಜಿನ ಅಪ್ಪೆ ಪುಲ್ಲಿ, ಚಲ್ಲಿ, ಚಲ್ಲಿನ ಮಗನ ತೂಪನ ಭಾಗ್ಯಲ ಆ ಕುಟುಂಬಕ್ಕೂ ಒದಗದ ಬೈತನವು ಎಸೇಸ ಆದುಂಡು. ಬಾಳೆಹೊನ್ನೂರ್ದ ಲತೀಫ್ ಅನ್ಪುನ ಮದ್ಮೆಯಾತಿನ ಜವನೆ ಕರಿನ ಸೆಪ್ಟೆಂಬರ್ 13 ತೋಚಂದೆ ಆತಿರು. ಈ ಬಗೆಟ್ ಅರೆನ ಬಡಿದಿ ಪಣಂಬೂರ್ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ತಿರು. 35 ವರ್ಷ ಪ್ರಾಯದ ಲತೀಫ್ನ ಬಗೆಟ್ ಏರೆಗಾಂಡಲ ಗುಡ್ತಾಡ್ತಾ ಆಂಡ ತಿರುಪಾವಡೊಂದು ಪೊಲೀಸರು ಕೇನೊಂದಿರು. ಬಾಳೆಹೊನ್ನೂರದ 35 ವರ್ಷ ಪ್ರಾಯದ KH ಲತೀಫ್ ಚಾತು ಪುಡಿತ ಸೇಲ್ಸ್ಮ್ಯಾನ್ ಕೆಲಸ ಮಲ್ತೊಂದಿತ್ತದು ಕರಿನ ಸೆಪ್ಟೆಂಬರ್ 13 ತೋಚಂದೆ ಆತಿರು. ದುಂಬುಲ ಇಲ್ಲಡ್ದು ಪೋಂಡ 1 ತಿಂಗಳು ಬರಂದಿಜ್ಜಾನಂದು ಅಂಚಾದು ಅರಿನ ಬೊಡೆದಿ ಪಡಂಬೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿರು. ಕಂಡನ್ಯನ ಫೋನ್ ನಂಬರ್ 9 ಆಜಿ ಎನ್ಮ ಆಜಿ 9 5 ಎನ್ಮ ಆಜಿ 7 ಆಜಿ. ಈ ನಂಬರ್ ಸ್ವಿಚ್ ಆಫ್ ಆದುಂಡಿಗೆ. ಗಟ್ಟಿ ಮುಟ್ಟದ ಶರೀರ, 5.6 ಇಂಚಿ ಎತ್ತರ, ಬೊಲ್ದು ಬಣ್ಣ, ಕಪ್ಪು ತರೆ ಕುಜಲೆತ್ತಿನ, ಕನ್ನಡ, ತುಳು, ಹಿಂದಿ, ಮಲಯಾಳಿ, ತೆಲುಗು ಭಾಷೆ ಬರ್ಪುನ ಲತೀಫ್ನ ಬಗೆಟ್ ಎರೆಗಾಂಡಲ ಗುರ್ತಾರ್ಥ ಗೊತ್ತಾಡ ಪೊಲೀಸರಿಗೆ ತೆರಿಪಾವುಡು ಪಣಂಬೂರು ಪೊಲೀಸ್ ಸ್ಟೇಷನ್ SI ಪ್ರಕಟಣೆ ಕೆಂಡೊಂದಿರು. ಪಣಂಬೂರು ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ 024 222 ಮೊಬೈಲ್ 9470700555 ನನ್ನಂಜಿ 9470700531 ಆದುಂಡು. ಇತ್ತ ಕುಡರನೆ ತಾ ಮಲ್ಲ ಸುದ್ದಿಲು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಜನ ವಿರೋಧಿ ಕಾಯ್ದೆల ವಿರುದ್ಧ ಒಡಿಪುಡು ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ.
ಕುಡ್ಲದ ಬೊಕ್ಕಪಟ್ನಡ್ ರೌಡಿ ಶೀಟರ್ ಇಂದ್ರಜಿತ್ನ ಮರ್ಡರ್ ಕಡಂದಲೆ ಶಾಂಭವಿ ಸುದೆಟ್ ಮುರ್ಕ್ ದಿನ 4 ಬಾಕಿ ಇತ್ತಿನ 20 ಪುನಮಿತ್ತು ಇತ್ತಿನ ತಣ್ಣೀರ್ ಬಾವಿ ಮುರ್ಕ್ ತಜ್ಞರು ಐಎಂಎ ಕಂಪನಿ ಜಿಂಜ ಕೋಟಿ ರೂಪಾಯಿ ಮೋಸದ ಕೇಸ್ ಜೈಲ್ ಡುಪ್ಪುನ ಮಾಜಿ ಮಂತ್ರಿ ರೋಷನ್ ಬೇಗ್ ಮೂಜಿ ದಿನ ಸಿಬಿಐ ಪೊಲೀಸ್ ಸ್ವಾಧೀನಗು ಸಿಬಿಐ ವಿಶೇಷ ಕೋರ್ಟ್ದ ಆದೇಶ ತೊಟ್ಟಿಲ್ಡು ಉಪ್ಪುಡಾಯಿನ ಮೂಜಿ ತಿಂಗೊಲ್ದ ಬಾಲೆ ಖಜೂದ ಡಬ್ಬಿಡ್ ರಕ್ಷಣೆ ಮಲ್ತಿನ ಸಾಮಾಜಿಕ ಕಾರ್ಯಕರ್ತರು ನಿತ್ಯಾನಂದ ಬಳಕಾಡ್ ಬಾಲಿಗ್ ಕೃಷ್ಣಾನುಗ್ರಹ ಸಂಸ್ಥೆಡ್ ತೊಟ್ಟಿಲ್ಪಾಡ್ನ ಕಾರ್ಯಕ್ರಮ ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು